ವೀಕ್ಷಕರೇ, ಆರೋಗ್ಯ ಭಾಗ್ಯ ಒಂದಿದ್ದರೆ ಸಾಕು, ಮನುಷ್ಯ ಏನನ್ನೂ ಕೂಡ ಸಾಧಿಸ್ಬೋದು, ಯಾವುದೇ ಕೆಲಸವನ್ನು ಕೂಡ ಸುಲಲಿತವಾಗಿ ಮಾಡಿಕೊಳ್ಬೋದು. ಅದರಲ್ಲೂ ಕೂಡ ಈ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಗರ್ಭಿಣಿಯರಲ್ಲಿ ತುಂಬ ಪ್ರಾಮುಖ್ಯತೆ ಆಗಿರುತ್ತೆ. ಗರ್ಭಿಣಿಯರ ಸಮಸ್ಯೆಗಳ ಬಗ್ಗೆ ಈ ಒಂದು ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಗರ್ಭಿಣಿಯರಲ್ಲಿ ಬರುವಂಥ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳಿಸ್ಕೊಡ್ಲಿಕ್ಕೆ ಯೂನಿಟಿ ಹಾಸ್ಪಿಟಲ್ ಫಳ್ನೀರ್ ಇದರಲ್ಲಿ ಆಬ್ಸ್ಟೆಟ್ರಿಷಿಯನ್ ಗೈನಕಾಲಜಿಸ್ಟ್ ಹಾಗೆಯೇ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆದಂತಹ ಡಾಕ್ಟರ್ ಶಾರೋನ್ ರಸ್ಕಿನ್ ಇವರು ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಬಂದಿದ್ದಾರೆ. ಇವರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಎಲ್ಲ ಮಹಿಳೆಯರು ಅಂದರೆ ಗರ್ಭಿಣಿಯರಲ್ಲಿ ಕೆಲವೊಂದು ಸಮಸ್ಯೆಗಳಿರುತ್ತೆ. ಆದರೆ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮೊದಲು ನನಗೆ ಈ ಒಂದು ವರ್ಡ್ ಅರ್ಥ ಆಗಲಿಲ್ಲ. ಆಬ್ಸ್ಟೆಟ್ರಿಷಿಯನ್ ಗೈನಕಾಲಜಿಸ್ಟ್ ಅಂದ್ರೇನು? ಯೂಶ್ವಲಿ ಹೆಚ್ಚಾಗಿ ಗೈನಕಾಲಜಿಸ್ಟ್ ಅಂತ ನಾವು ಹೋಗ್ತೇವೆ. ಇದಕ್ಕೆ ಎರಡಕ್ಕೂ ವ್ಯತ್ಯಾಸ ಏನು ಡಾಕ್ಟರ್? ಅಲ್ಲ, ಆಬ್ಸ್ಟೆಟ್ರಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್ ಅಂದರೆ ಒಂದೇ ಇದು ನೋಡೋದು. ಬಟ್ ಆಬ್ಸ್ಟೆಟ್ರಿಷಿಯನ್ ಅಂದರೆ ಮೇಯ್ನ್ಲಿ ಗರ್ಭಿಣಿಗಳಿಗೆ ನೋಡೋದು. ಕೆಲವು ಜನ ಗರ್ಭಿಣಿಗಳಿಗೆ ಅವರದ್ದು ಪ್ರಾಬ್ಲಮ್ಸ್ అలాగే ಹೆರಿಗೆ ಮಾಡಿಸೋದು, ಅದೆಲ್ಲ ಆಬ್ಸ್ಟೆಟ್ರಿಷಿಯನ್ ಅಂತ ಹೇಳ್ತೇವೆ. ಗೈನಕಾಲಜಿಸ್ಟ್ ಅಂದರೆ ಅಪಾರ್ಟ್ ಫ್ರಮ್ ನಮ್ಮ ಹೆರಿಗೆ ಮಾಡೋದು, ಅದಾയത് ಸಣ್ಣ ಮಕ್ಕಳಿಗೆ ಬ್ಲೀಡಿಂಗು, ಅಲ್ಲಾದರೆ ಮಹಿಳೆಯರ ಸಮಸ್ಯೆ ಏನಾದರೂ ಏನು ಪ್ರಾಬ್ಲಮ್ ಅಂದರೆ ಗಡ್ಡೆ ಬರೋದು, ಬ್ಲೀಡಿಂಗ್, ಅದಕ್ಕೆ ನಾವು ಗೈನಕಾಲಜಿಸ್ಟ್ ಅಂತ ಹೇಳ್ತೇವೆ. ಓಕೆ ಓಕೆ. ಹೆಚ್ಚಾಗಿ ಜನರಲ್ಲಿ ಒಂದು ಮೈಂಡ್ ಥಾಟ್ ಇರುತ್ತೆ, ಏನಂತ ಹೇಳಿದ್ರೆ ಗೈನಕಾಲಜಿಸ್ಟ್. ಹೌದು, ಗೈನಕಾಲಜಿಸ್ಟ್ ಅಂದ್ರೆ ಅವರು ಹೆರಿಗೆ ಮಾಡಿಸುವಂತ ಡಾಕ್ಟರ್ ಅಷ್ಟೇ ಅಂತ ಹೇಳಿ. ಹೌದೌದು, ಗೈನಕಾಲಜಿಸ್ಟ್ ಅಂತ ಜನ ಆಬ್ಸ್ಟೆಟ್ರಿಷಿಯನ್ ಹೇಳಲಿಕ್ಕೆ ಕಾಮನ್ ಮ್ಯಾನಿಗೆ ಸ್ವಲ್ಪ ಈಗ ನಾನೇ ಸ್ವಲ್ಪ ಕಷ್ಟಪಟ್ಟೆ. ಓಕೆ ಓಕೆ. ಸೊ ಈ ಒಂದು ವ್ಯತ್ಯಾಸ. ಓಕೆ ಫೈನ್. ಸೊ ಡಾಕ್ಟರ್, ನಾವಿವತ್ತು ಗರ್ಭಿಣಿಯರ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಅದಕ್ಕಾಗಿ ನೀವು ವಿಶೇಷವಾಗಿ ಬಂದಿದ್ದೀರಿ, ಆಬ್ಸ್ಟೆಟ್ರಿಷಿಯನ್ ಗೈನಕಾಲಜಿಸ್ಟ್. ಥ್ಯಾಂಕ್ ಯು. ಸೊ ಹೆಚ್ಚಾಗಿ ಗರ್ಭಿಣಿಯರಲ್ಲಿ ಎಷ್ಟು ನಾವು ಹಲವಾರು ಸಮಸ್ಯೆಗಳು ಬರುತ್ತೆ. ಅದರಲ್ಲೂ ಕೂಡ ಹೆಚ್ಚು ಕೇಳಿ ಬರುವಂಥದ್ದು ಡಾಕ್ಟರ್ಸ್ ಒಂದು ಪ್ರಿಸ್ಕ್ರೈಬ್ ಮಾಡುವಾಗ ನೀವು ಹೆಮೋಗ್ಲೋಬಿನ್ ಕಮ್ಮಿ ಮಾಡ್ಕೊಳ್ಳೋದಾಗೆ ನೋಡ್ಕೊಳ್ಳಿ, ರಕ್ತಹೀನತೆ ಕಮ್ಮಿ ಆಗದಾಗೆ ನೋಡ್ಕೊಳ್ಳಿ ಅಂತ. ರಕ್ತಹೀನತೆ ಅಂದರೆ ಏನು? ಇದು ಹೇಗೆ ಬರುತ್ತೆ? ರಕ್ತಹೀನತೆ ಅಂದರೆ ಎನೀಮಿಯಾ ಅಂತ ನಾವು ಹೇಳ್ತೇವೆ. ಮೇನ್ಲಿ ಗರ್ಭಿಣಿಗಳಲ್ಲಿ ರಕ್ತಹೀನತೆ ಅಂತ ಹೇಳಿದರೆ ಅಕಾರ್ಡಿಂಗ್ ಟು WHO ಪ್ರಕಾರ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ, ಹೆಮೋಗ್ಲೋಬಿನ್ ಅಂದರೆ ಇದು ಹೆಮೋಗ್ಲೋಬಿನ್ ಅಂಶ ನಮ್ಮದು ರಕ್ತದ ಎಷ್ಟು ಅದು 11 ಗ್ರಾಮಿಂದ ಕೆಳಗೆ ಬಂದರೆ ಅದಕ್ಕೆ ನಾವು ರಕ್ತಹೀನತೆ ಅಂತ ಗರ್ಭಿಣಿಗಳಲ್ಲಿ ಹೇಳ್ತೇವೆ. ಓಕೆ. ಸೊ ಇದು ಅಂದರೆ ಅಟ್ಲೀಸ್ಟ್ ನಮ್ಮ ಇಂಡಿಯಾದಲ್ಲಿ ಇಟ್ ಇಸ್ ಒನ್ ಆಫ್ ದ ಕಾಮನ್ ಪ್ರಾಬ್ಲಮ್, ಇದು ಸಮಸ್ಯೆ ಇದು ಗರ್ಭಿಣಿಗಳಲ್ಲಿ. ಏನಂದರೆ ಒಂದು 10 ಗರ್ಭಿಣಿಗಳು ತಗೊಂಡಿದ್ರೆ ಅಟ್ಲೀಸ್ಟ್ ಒಂದು 5 ಜನಕ್ಕೆ ನಾವು ಈ ಎನಿಮಿಯಾ ಅದಾയത് ರಕ್ತಹೀನತೆ ನಾವು ನೋಡ್ತಾ ಇದ್ದೇವೆ. ಸೊ ಇದು ಆ್ಯಕ್ಚುಲಿ ಸಾಮಾನ್ಯ ಸಮಸ್ಯೆನ ನೀವು ಹೇಳಿದ್ರಿ, ಎಲ್ರಿಗೂ ಹೆಚ್ಚಾಗಿ ಭಾರತದಲ್ಲಿ ಹೆಚ್ಚಾಗಿರುತ್ತೆ ಅಂತ ಹೇಳಿ. ಇದು ಆ್ಯಕ್ಚುಲಿ ರಕ್ತಹೀನತೆ ಆಗೋದಕ್ಕೆ ಕಾರಣ ಏನು? ಹೌದು, ರಕ್ತಹೀನತೆ ಗರ್ಭಿಣಿಗಳಲ್ಲಿ ಮೇನ್ಲಿ ನಾವು ನೋಡೋದು ಮೇನ್ಲಿ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅಂತ ಹೇಳ್ತೇವೆ. ಅದಾയത് ನಮ್ಮದು ಆಹಾರದಲ್ಲಿ ಏನಾದರೂ ಕಮ್ಮಿ ಬಂದರೆ ನ್ಯೂಟ್ರಿಷನಲ್, ಹೌದು ಇದು ಪ್ರೋಟೀನ, ಅಯನ್ ಅಂದರೆ ಕಬ್ಬಿಣಾಂಶ ಕಮ್ಮಿ ಬಂದರೆ, ಮತ್ತು ಅಯರ್ನ್ ಡೆಫಿಷಿಯನ್ಸಿ ಅದಾയത് ಕಬ್ಬಿಣ ಕಮ್ಮಿ ಆಗಿ ಬರದ ಎನೀಮಿಯಾ, ಅದಾയത് ರಕ್ತಹೀನತೆ, ಅದು ಸಹ ತುಂಬ ಕಾಮನ್ ನಮಗೆ. ಮತ್ತೆ ಹೇಳೋದು ಹುಳ, ಜಂತು ಹುಳ ಅಂತ ಹೇಳ್ತೇವೆ, ಹುಕ್ವಾಮ್ ಅಂತ ನಾವು ಹೇಳ್ತೇವೆ, ಹುಕ್ವಾಮ್ ಇನ್ಫೆಸ್ಟೇಷನ್. ಅದು ಈ ಹಳ್ಳಿಗಳಲ್ಲೆಲ್ಲ ಚಪ್ಪಲಿಲ್ಲದೆ ಇಲ್ಲ ಕೆಲಸ ಮಾಡಿದವರು, ಅವರು ಆ ಹುಳ ಕಾಲ್ ಮೇಲೆ ಹೋಗಿ ಮತ್ತು ನಮ್ಮದು ಕರಳಲ್ಲಿ ಹೋಗಿ 0.1 ml ದಿನ ಎಲ್ಲ ಕುಡಿತಾ ಇರ್ತದೆ ಹಾಗೆ. ಸೊ ಈ ಮಹಿಳೆಯರು ನಮ್ಮ ಹತ್ರ ಮತ್ತೆ ಗರ್ಭಿಣಿಯಾಗಿ ಬರುವಾಗ ನಮಗೆ ಎನೀಮಿಯಾ ಅದಾയത് ರಕ್ತ ತುಂಬ ಕಡಿಮೆ ಇರ್ತದೆ ಅವರಲ್ಲಿ. ಸೊ ಇದು ಒಂದು ಕಾಮನ್ ಪ್ರಾಬ್ಲಮ್ ಹುಳದು. ಓಕೆ. ನೆಕ್ಸ್ಟ್ ಡೆಲಿವರಿ ಅದಾയത് ಹೆರಿಗೆ ಮಾಡುವಾಗ ಅಂತರ ಇಲ್ಲದ್ರೆ ಸ್ಪೇಸಿಂಗ್ ಅಂದರೆ ಅಟ್ಲೀಸ್ಟ್ ಒಂದು 3 ವರ್ಷ ಗ್ಯಾಪ್ ನಾವು ಇಡಬೇಕು, ಒಂದು ಪ್ರೆಗ್ನೆನ್ಸಿಯಿಂದ ಇನ್ನೊಂದು ಹೆರಿಗೆ ಆಗುವಾಗ ತನಕ. ಈಗ ನಾವೀಗ ನೋಡ್ತೇವೆ, ಒಂದು ಮಗುಗೆ ಫಸ್ಟ್ ಬರ್ಡ್ ಆಗೋದ ಮುಂಚೆ ಲೇಡೀಸಿಗೆ ಇನ್ನೊಂದು ಸೆಕೆಂಡ್ ಅಲ್ಲ 2-3ನೇ ತಿಂಗಳಾಗ್ತಾರೆ. ಸೊ ನಮ್ಮದು ಬಾಡಿ ಒಂದು ಮೆಷೀನ್ ಅಲ್ಲ. ಸೊ ಅದಕ್ಕಿಂತ ಟೈಮ್ ಬೇಕು ಸರಿಯಾಗಿ ರಿಪೇರ್ ಆಗಲಿಕ್ಕೆ. ಸೊ ಒಂದು ಡೆಲಿವರಿ ಆದ ನಂತರ ತುಂಬ ರಕ್ತ ಎಲ್ಲ ಹೋಗ್ತದೆ, ಬಾಡಿ ತುಂಬ ವೀಕ್ ಆಗಿ ಬರ್ತದೆ.
ಸೊ ಅದು ಸರಿಯಾಗಿ ಬರಲಿಕ್ಕೆ ಅಟ್ಲೀಸ್ಟ್ 2.5-3 ವರ್ಷ ಬೇಕು. ಓಕೆ, 3 ಇಯರ್ಸ್ ಬೇಕು. ಒಂದು ಆ ಜೀವ ಒಂದು ಸರಿಯಾಗಿ ಆಗಿ ಬೇರಬೇಕಾದ್ರೆ ಅಟ್ಲೀಸ್ಟ್ ಆ ಗ್ಯಾಪ್ ಇಡಬೇಕು. ಸೊ ಸೊ ಅದು ಇಲ್ಲದ್ರೆ ನೆಕ್ಸ್ಟ್ 2ನೇ ಅಲ್ಲಿ 3ನೇ ಪ್ರೆಗ್ನೆನ್ಸಿಯಲ್ಲಿ ಈ ರಕ್ತಹೀನತೆ ಸಾಧಾರಣ ತುಂಬ ಕಾಮನ್. ಓಕೆ. ಆದರೆ ಈ ರಕ್ತಹೀನತೆ ಹೆಚ್ಚಾಗಿ ಗರ್ಭಿಣಿಯರಿಗೆ ಅಂತಲ್ಲ, ಸರಿಸಾಮಾನ್ಯವಾಗಿ ಕೆಲವರಿಗೆ ಆಗ್ತದೆ. ಮಹಿಳೆಯರಿಗೂ ಈ ಸರಿಸಾಮಾನ್ಯವಾಗಿ ಸಾಮಾನ್ಯ ಮನುಷ್ಯರಿಗೆ ಈ ಥರ ರಕ್ತಹೀನತೆ ಆಗೋದ್ರಲ್ಲಿ ಡಿಫ್ರೆನ್ಸ್ ಏನು? ಇಲ್ಲ, ಇದು ಹೆಂಗಸರಲ್ಲಿ ಅಂದರೆ ಇನ್ನು ಗರ್ಭಿಣಿಗಳು ಅಂತ ಕೇಳುದಾ? ಅಲ್ಲ, ಗರ್ಭಿಣಿಯಾಗಿರಲಿ ಸಾಧಾರಣ ಮಹಿಳೆಯರಲ್ಲಿ ಈ ರಕ್ತಹೀನತೆ ತುಂಬ ಕಾಮನ್. ಯಾಕೆ ಅಂದರೆ ಮೆನ್ಸ್ಟ್ರಲ್ ಸೈಕಲ್, ಅದು ನಮ್ಮದು ಋತುಚಕ್ರ, ಮೆನ್ಸಸ್ ಕರೆಕ್ಟಾಗಿ ಬರದಿದ್ರೆ ಅಲ್ಲಾದ್ರೆ ಜಾಸ್ತಿ ಹೋಗ್ತದೆ ಮೆನ್ಸಸ್. ಹಾಗೆ ಇದ್ದವರಿಗೆ ಎಲ್ಲ ಇದು ತುಂಬ ಇದು ಎಫೆಕ್ಟ್ ಆಗ್ತದೆ. ಬ್ಲೀಡಿಂಗ್ ಜಾಸ್ತಿ ಆಗಿದ್ರೆ ತಿಂಗಳಲ್ಲಿ ಜಾಸ್ತಿ ಆಗುವ ಮೇನ್ಲಿ. ಮತ್ತು ನ್ಯೂಟ್ರಿಷನ್ ಜಾಸ್ತಿ, ಅದಾയത് ನಾವು ಊಟದಲ್ಲಿ ಏನಾದರೂ ಕಮ್ಮಿ ಬಂದರೆ, ಅಲ್ಲಾದರೆ ಅಯರ್ನ್ ಕಬ್ಬಿಣಾಂಶ ಕಮ್ಮಿ ಬಂದರೆ ಈ ಹೆಂಗಸರಿಗೆ ತುಂಬ ಅದು ಎಫೆಕ್ಟ್ ಆಗ್ತದೆ. ಸೊ ಹಾಗೆ ನಾವು ಲೇಡೀಸಿಗೆ ಇದು ಅಯರ್ನ್ ಡೆಫಿಷಿಯನ್ಸಿ, ಅದಾയത് ಕಬ್ಬಿಣ ಇದು ಡೆಫಿಷಿಯನ್ಸಿ ಏನಿಮಿಯಾ ನಾವು ಸಾಧಾರಣವಾಗಿ ನೋಡ್ತಾ ಇದ್ದೇವೆ. ಈಗ ಗರ್ಭ ಧರಿಸುವ ಮುನ್ನ ಅವರು ಅನಿಮಿಕ್ ಆಗಿದ್ರೆ ಅಥವಾ ರಕ್ತಹೀನತೆ ಇದ್ದರೆ ಅವರಿಗೆ ಗರ್ಭ ಧರಿಸೋದಕ್ಕೂ ಕೂಡ ಏನಾದರೂ ತೊಂದರೆಗಳು ಬರುವಂಥದ್ದಾ ಹೇಗೆ? ಹೌದು, ಗರ್ಭಿಣಿ ಆಗೋದ ಮುಂಚೆ ನಾವು ಸರಿಯಾಗಿ ಆ್ಯಕ್ಚುಲಿ ನಾವು ಪ್ರೆಗ್ನೆನ್ಸಿ ಸ್ವಲ್ಪ ಪ್ಲ್ಯಾನ್ ಮಾಡಬೇಕು. ಬಟ್ ನಮ್ಮ ಹತ್ರ ಬರೋದು ಎಲ್ಲವರು ಮೋಸ್ಟ್ಲಿ ನಮ್ಮ ಕಂಟ್ರಿಯಲ್ಲಿ ಅಟ್ಲೀಸ್ಟ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ಅಲ್ಲಿ ಫಸ್ಟ್ ಎಲ್ಲ 2ನೇ ತಿಂಗಳಲ್ಲಿ ನಮಗೆ ಬರ್ತಾರೆ. ಸೊ ಆಲ್ರೆಡಿ ಆವಾಗ ಅದಾയത് ರಕ್ತಹೀನತೆ ಇದ್ದರೆ ಸೊ ಆವಾಗ ನಮಗೆ ಟ್ರೀಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂದರೆ ಕಷ್ಟ ಅಲ್ಲ, ಅಂದರೆ ಎಫೆಕ್ಟ್ ತುಂಬ ಬರ್ತದೆ ಮಗುಗೆ. ಅಂದರೆ ಸೊ ಅರ್ಲಿ ಮೇಲೆ ಜಾಸ್ತಿ ಅಲ್ಲ, ಅವರಿಗೆ ತಾಯಿಗೆ ಸಹ ಪ್ರಾಬ್ಲಮ್ಸ್ ಬರ್ತದೆ, ಮಗುಗೆ ಸಹ ತೊಂದರೆಗಳು ಬರುತ್ತೆ. ಸೊ ಫಸ್ಟ್ ಅದು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿದ ಮುಂಚೆ ಬೇಸಿಕ್ ಟೆಸ್ಟ್, ರಕ್ತ, ಶುಗರು ಅದೆಲ್ಲ ಟೆಸ್ಟ್ ಮಾಡಿ ಎಲ್ಲ ಓಕೆ ಅಂತ ಹೇಳಿ ಮತ್ತೆ ನಾವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಬೆಟರ್ ಪ್ರೆಗ್ನೆನ್ಸಿ ಅಂದರೆ ಬೆಟರ್ ಕಾಂಪ್ಲಿಕೇಶನ್ಸ್ ಪ್ರಾಬ್ಲಮ್ಸ್ ಎಲ್ಲ ನಾವು ಆರೋಗ್ಯವಂತ ತಾಯಿ ಆರೋಗ್ಯ ಮಗು ಅದು ನಮ್ದು ಮೇನ್. ಸಾಧಾರಣ ಯಾವ ಆಹಾರಗಳಲ್ಲಿ ಈ ಒಂದು ಕಬ್ಬಿಣದ ಅಂಶ ಇರುತ್ತೆ, ಆಹಾರಗಳಲ್ಲಿ ತಗೊಳ್ಳೋದು ಅಂತಾದ್ರೆ? ಓಕೆ, ಆಹಾರದಲ್ಲಿ ಅಂದರೆ ಈಗ ಸಸ್ಯಾಹಾರಿಗಳು, ಅದರ ವೆಜಿಟೇರಿಯನ್ಸ್ ಅಲ್ಲಿ ಪಲ್ಯ ಎಲ್ಲ ಆಲ್ ತರಕಾರಿಗಳು, ಸೊಪ್ಪು ಪಲ್ಯ, ಈಗೆಲ್ಲ ಪಲ್ಯಗಳು ಸೊಪ್ಪುಗಳು ಸಿಗ್ತದೆ ಮಾರ್ಕೆಟಲ್ಲಿ, ಮೇಥಿ, ಪಾಲಕ್ ಎಲ್ಲ ವಾಟ್ ಎವರ್ ಎಲ್ಲ ಅದರಲ್ಲಿ ಎಲ್ಲ ರಕ್ತ ಅಂಶ ಜಾಸ್ತಿ. ಮತ್ತು ರಾಗಿ, ಬೆಲ್ಲ, ಸೊ ಇದರಲ್ಲಿ ಗ್ರೀನ್ ಪೀಸ್, ಸೊ ಇದೆಲ್ಲ ಸೊ ಇದರಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರುತ್ತದೆ. ಮತ್ತು ಮಾಂಸಾಹಾರಿ ನಾನ್ ವೆಜಿಟೇರಿಯನ್ಸಲ್ಲಿ ಸಾಧಾರಣ ನಾವು ಮಾಂಸ, ಚಿಕನ್, ಫಿಶ್, ಎಗ್. ಚಿಕನಲ್ಲಿ ಮೇನ್ಲಿ ಚಿಕನ್ ಲಿವರ್ ಉಂಟಲ್ಲ, ಅದರಲ್ಲಿ ಅಯರ್ನ್ ಕಂಟೆಂಟ್, ಅದರ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ. ಸೊ ನಾವು ಯೂಶ್ವಲಿ ಮಾಂಸ ತಿನ್ನೋದವರಿಗೆ ನಾವು ಯೂಶ್ವಲಿ ಚಿಕನ್ ಲಿವರ್ ತಿನ್ನಲಿಕ್ಕೆ ನಾವು ರೆಕಮೆಂಡ್ ಮಾಡ್ತೇವೆ. ಮತ್ತೆ ಅಲ್ಲಾದರೆ ಒಣ ಹಣ್ಣುಗಳು ಲೈಕ್ ಡ್ರೈ ಫ್ರೂಟ್ಸ್, ಅಂದರೆ ಕ್ರಯ ಜಾಸ್ತಿ ಇದೆ, ಎಲ್ಲರಿಗೆ ಆಗುದಿಲ್ಲ, ಆದರೆ ಅದರಲ್ಲಿ ರಕ್ತಾಂಶ ಜಾಸ್ತಿ ಇದೆ. ಆದರೆ ಸಿಂಪಲ್ ಫ್ರೂಟ್ಸ್ ಲೈಕ್ ಫ್ರೂಟ್ಸ್ ಅಲ್ಲಿ ಯಾವುದು ಕೂಡ ಆಗುತ್ತಾ ಅಥವಾ ಇಂಥದ್ದೇ ಡ್ರೈ ಫ್ರೂಟ್? ಇಲ್ಲ, ಕೆಲವರು ಹೇಳ್ತಾರೆ ಈ ಖರ್ಜೂರ, ಡೇಟ್ಸ್ ಆದರೆ ತುಂಬಾ ಸ್ವೀಟ್ಸ್ ಇರ್ತದೆ. ಖರ್ಜೂರ ಅಲ್ಲ, ಏನ್ ಡ್ರೈ ಫ್ರೂಟ್ಸ್ ಇಟ್ಸ್ ಗುಡ್. ಹೌದು, ಬಾದಾಮ್ ಇದೆಲ್ಲ ಒಳ್ಳೆ ಪ್ರೋಟೀನ್ ಮತ್ತೆ ಇದು ಏನಂದ್ರೆ ನ್ಯೂಟ್ರಿಷನ್ ಆಗಿ ಒಳ್ಳೆಯಾಗಿ ಇದಾಗ್ತದೆ ಅಂತ, ಹೆಲ್ಪ್ ಆಗುತ್ತೆ ಅಂತ. ಸಾಧಾರಣ ಯಾವುದೇ ಸೊಪ್ಪು ತರಕಾರಿಗಳಲ್ಲಿ ಇರ್ತದೆ ಏನಾದ್ರೂ ಹೆಚ್ಚಾಗಿ ಡ್ರಮ್ ಸ್ಟಿಕ್ಸ್ ಆಗಿರಲಿ, ಹೌದು ಮೇನ್ಲಿ ಅದು ಡ್ರಮ್ ಸ್ಟಿಕ್, ಅದು ಲೀವ್ಸ್ ಉಂಟಲ್ಲ ಅದರಲ್ಲಿ ಅಯರ್ನ್ ಕಂಟೆಂಟ್ ತುಂಬಾ ಜಾಸ್ತಿ ಇದೆ. ಅಂದ್ರೆ ಈ ಬೀಟ್ರೂಟ್ ಕೆಲವರು ಅದು ಕೆಂಪಿದೆ ಅಂತ ಹೇಳಿ ಅದನ್ನ, ಬೀಟ್ರೂಟ್ ಅಲ್ಲಿ ಅದ್ರ ಅಯರ್ನ್ ಕಂಟೆಂಟ್ ಜಾಸ್ತಿ ಇದೆ, ಅದ್ರ ಶುಗರ್ ಸಹ ಜಾಸ್ತಿ ಇರ್ತದೆ ಅದರಲ್ಲಿ. ಶುಗರ್ ಈ ಲೆವೆಲ್ ಅನ್ನ ಕೂಡ ನೋಡ್ಬೇಕು. ಹೌದು, ಯಾವುದು ಸಿಹಿ ಆಗಿರುತ್ತೆ ಅದರಲ್ಲಿ ಅಯನ್ ಇದ್ರೂ ಕೂಡ ಅದನ್ನ ಆದಷ್ಟು ಕಮ್ಮಿ ಮಾಡಬೇಕು. ರಕ್ತಹೀನತೆ ಕೆಲವರು ಈ ಒಂದು ಹೆಚ್ಚಾಗಿ ವೆಜಿಟೇರಿಯನ್ಸ್ ಅವರು ಎಲ್ಲವನ್ನೂ ಕೂಡ ಸೇವಿಸ್ತಾರೆ, ಸೊಪ್ಪು ತರಕಾರಿ ಇದನ್ನೆಲ್ಲ. ಮಾಂಸಾಹಾರಿಗಳಲ್ಲಿ ಕೆಲವರಿಗೆ ಲಿವರ್ ಅಂದರೆ ಭಾರಿ ಇಷ್ಟ ಇರುತ್ತೆ, ತಿಂತಾರೆ. ಆದರೆ ಈ ಆಹಾರ ಸಾಕಾಗುತ್ತಾ ಅವರಿಗೆ? ಅಲ್ಲ, ಅಥವಾ ಸಾಕಾಗಲಿಲ್ಲ ಆದರೂ ಕೂಡ ಎನಿಮಿಕ್ ಇದ್ರೆ ಆವಾಗ ಜನರಲ್ ನಮಗೆ ಆದರೆ ಗರ್ಭಿಣಿ ಅಲ್ಲದವರಿಗೆ ಈ ಒಳ್ಳೆಯಾಗಿ ಇದು ತಿಂದರೆ ಇದಿಷ್ಟು ಸಾಕು. ನಾರ್ಮಲ್ ಆಗಿ ಊಟ ಮಾಡಿದರೆ ಇದ್ರ ಒಳ್ಳೆಯಾಗಿ ಆಹಾರ ತಿಂದರೆ, ನ್ಯೂಟ್ರಿಷಸ್ ಆಗಿ ತಿಂದರೆ ಸಾಕು. ಬಟ್ ಗರ್ಭಿಣಿಗೆಲೆ ಅದು ಸಾಕಾಗೋದಿಲ್ಲ. ಯಾಕೆ ಅಂದರೆ
ಅವರದ್ದು ಅಯನ್ ಅದರ ಕಬ್ಬಿಣ ರಿಕ್ವೈರ್ಮೆಂಟ್ ಅಂತ ಇಟ್ಟು ಪ್ರೆಗ್ನೆನ್ಸಿಯಲ್ಲಿ ಡೆಲಿವರಿ ಹೆರಿಗೆ ಟೈಮಲ್ಲಿ ಅದು ತುಂಬ ಜಾಸ್ತಿ. ಅದಾയത് 1000 mg 1000 mg ರಿಕ್ವೈರ್ಮೆಂಟ್ ಉಂಟು ಪ್ರೆಗ್ನೆನ್ಸಿಯಲ್ಲಿ. ಯಾಕೆಂದ್ರೆ ಅದು 300 ಗ್ರಾಮ್ ಮಗುಗೆ ಬೆಳವಣಿಗೆ ಬೇಕು, ಮತ್ತೆ ಇನ್ನೊಂದು 200-300 ಗ್ರಾಮ್ ಮಿಲಿಗ್ರಾಮ್ ಇದು ಹೆರಿಗೆ ಆಗುವಾಗ ಬ್ಲಡ್ ಹೋಗ್ತದೆ. ಸೊ ಅದಕ್ಕೆ ನಾವು ಕಾಂಪನ್ಸೇಟ್ ಮಾಡಿ ರೆಡಿ ಮಾಡಿ ಇಡಬೇಕು ಬಾಡಿ. ಓಕೆ, ಮತ್ತೆ ಒಂದು 200 300-400 mg ನ ಬ್ಲಡ್ ಪ್ರೆಗ್ನೆನ್ಸಿಲಿ ಬ್ಲಡ್ ವಾಲ್ಯೂಮ್ ತುಂಬ ಚೇಂಜಸ್ ಬರ್ತದೆ. ಸೊ ಅದಕ್ಕೆ ಚೇಂಜಸ್ ಬರಲಿಕ್ಕೆ ಅದಕ್ಕೆ ಒಂದು ಸಪ್ರೇಟ್. ಸೊ ನಾವು ತಿನ್ನೋದು ಊಟದಲ್ಲಿ ಓನ್ಲಿ 10%, 10% ಮಾತ್ರ ಎಬ್ಸಾರ್ಬ್ ಆಗೋದು. ಓಕೆ, ಬಾಕಿ ಅದು ಮೂತ್ರದಲ್ಲಿ ಅಲ್ಲೇ ಮಲದಲ್ಲಿ ಎಲ್ಲ ಇದು ಡಿಸಾಲ್ವ್ ಆಗಿ ಬೈಲ ಇದರಲ್ಲಿ ಅಂತ ಹೋಗ್ತದೆ. ಸೊ ಗರ್ಭಿಣಿಗಳಿಗೆ ಅದು ಸಾಕಾಗೋದಿಲ್ಲ. ಓನ್ಲಿ ಊಟ, ಇದು ಒಳ್ಳೆ ಊಟ ತಿಂದರೆ ಸಹ ಸಾಕಾಗೋದಿಲ್ಲ. ಸೊ ಅದಕ್ಕೆ ನಾವು ಕಬ್ಬಿಣ ಟ್ಯಾಬ್ಲೆಟ್, ಅದಾയത് ಫಸ್ಟ್ 3 ತಿಂಗಳಲ್ಲಿ ಫೋಲಿಕ್ ಆಸಿಡ್ ವಿಟಮಿನ್ ಟ್ಯಾಬ್ಲೆಟ್ ಅಂತ ಕೊಡ್ತೇವೆ. ಮತ್ತು 3ನೇ ತಿಂಗಳಿಂದ ಹೆರಿಗೆ ಆದ 3ನೇ ತಿಂಗಳ ತನಕ, ಡೆಲಿವರಿ ಆದ ನಂತರ 3 ತಿಂಗಳ ತನಕ ನಾವು ಕಬ್ಬಿಣ ಟ್ಯಾಬ್ಲೆಟ್ ಕೊಡ್ತೇವೆ. ಅದಾയത് ಅಯರ್ನ್ ಟ್ಯಾಬ್ಲೆಟ್, ದಿವಸ ಏನೋ 1 ಟ್ಯಾಬ್ಲೆಟ್ ತಿನ್ನಲಿಕ್ಕೆ. ಈಗ ಕಬ್ಬಿಣ ಮತ್ತು ಇದು ಅಯರ್ನ್ ಟ್ಯಾಬ್ಲೆಟ್ ಆಗಿರಲಿ, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಅಷ್ಟೇ ಅದು ಈಕ್ವಿವೆಲೆಂಟ್ ಆಗಿರುತ್ತಾ ಅಥವಾ ಅದು ಸಪ್ರೇಟ್ ಇದು ಇನ್ನಷ್ಟು ಬೇಕಾಗುತ್ತಾ, ಹೇಗೆ? ಅಲ್ಲ, ಅಯರ್ನ್ ಮತ್ತು ಕ್ಯಾಲ್ಸಿಯಂ ಸಪ್ರೇಟ್, ನಾವು ಒಟ್ಟಿಗೆ ತಗೊಳ್ಳಿಕ್ಕೆ ಹೇಳೋದಿಲ್ಲ. ಬಿಕಾಸ್ ಅದು ಎಬ್ಸಾರ್ಪ್ಷನಿಗೆ ಎಫೆಕ್ಟ್ ಆಗ್ತದೆ. ಸೊ ಅಯರ್ನ್ ಟ್ಯಾಬ್ಲೆಟ್ ಸಪ್ರೇಟ್, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಸಪ್ರೇಟ್. ಕ್ಯಾಲ್ಸಿಯಂ ಬೇರೆ ಯೂಸಿಗೆ, ಮಗುಗೆ ಬೋನ್ಸ್ ಅದಕ್ಕೆಲ್ಲ ಡೆವಲಪ್ಮೆಂಟಿಗೆ. ಅಯರ್ನ್ ಕಬ್ಬಿಣಾಂಶ ಅಮ್ಮನಿಗೆ ಸಹ ಬೇಕು ಇಂಪ್ರೂವ್ ಆಗಲಿಕ್ಕೆ, ಮಗು ಸಹ ಬೆಳವಣಿಗೆ ಸಹ ಬೇಕು. ಸೊ ಅಯರ್ನ್ ತುಂಬ ಇಂಪಾರ್ಟೆಂಟ್. ಸೊ ಅದು ಸಪ್ರೇಟ್ ಆಗಿ ಡಿಫ್ರೆಂಟ್ ಡೋಸಸ್ಸಲ್ಲಿ ನಾವು ಕೊಡ್ತೇವೆ, ತಗೊಳ್ತೇವೆ. ಈಗ ಆಹಾರದಲ್ಲಿ ಅಂತ ಹೇಳಿದರೆ ಅದು ಬರೀ 10% ಅಷ್ಟು ಹೋಗುತ್ತೆ ಅಂತ ಹೇಳಿದ್ರೆ, ಪ್ರತಿನಿತ್ಯ ಒಂದು ಗರ್ಭಿಣಿ ಎಷ್ಟು ಈ ಒಂದು ತರಕಾರಿ ಆಗಿರಲಿ, ಹಣ್ಣು ಹಂಪಲುಗಳ ಅದಾಗಿರಲಿ ಎಷ್ಟು ಸೇವಿಸ್ಕೊಳ್ಬೋದು? ನಾವು ಸಾಧಾರಣ ನಾವು ಎಷ್ಟು ಈಗ ಒಂದು ಮೇಥಿ ಬಜ್ಜಿ ಮಾಡಿದರೆ ನಮ್ದೊಂದು ನಾರ್ಮಲ್ ಸರ್ವಿಂಗ್ ಮೇಥಿ ಬಜ್ಜಿ ಆಯಿತಾ, ಮತ್ತು ಅನ್ನ, ಅಲ್ಲದ್ರೆ ಮೀನು, ಮತ್ತು ಫ್ರೂಟ್ಸ್, ಹಾಲು, ಇಷ್ಟು ಓಕೆ, ಇಷ್ಟು ಸಾಕು. ನಾನು ಜಾಸ್ತಿ ತಿಂದರೆ ಜಾಸ್ತಿ ಅಬ್ಸಾರ್ಬ್ ಆಗೋದು ವಿಷಯ ಇಲ್ಲ. ನಾವು ಎಂತ ಒಳ್ಳೆ ತಿನ್ನೋದು ಒಳ್ಳೆ ಆಗಿ ನ್ಯೂಟ್ರಿಷಸ್ ಆಗಿ, ಅದಾയത് ಕಬ್ಬಿಣ ಅಂಶದ್ದು ಎಲ್ಲ ಸರಿಯಾಗಿದ್ದದು ತಿಂದರೆ ಅದರಲ್ಲಿ ಒಳ್ಳೆಯಾಗಿ 10% ಅಬ್ಸಾರ್ಬ್ ಆಗುತ್ತೆ. ಈಗ ಜಾಸ್ತಿ ತಿಂದರೆ ಜಾಸ್ತಿ ಅಬ್ಸಾರ್ಬ್ ಆಗುತ್ತೆ ಅಂತ ಅಲ್ಲ, ಆ ರೀತಿ ಅಲ್ಲ. ಓಕೆ, ಸೊ ಒಂದು ಸಾಧಾರಣ ಇಷ್ಟೇ ನಾವು ಸಾಧಾರಣ ನಾವು ತಿನ್ನುವ ಎಷ್ಟು ಬೇಕು ಅದು ತಿಂದರೆ ಅಷ್ಟೇ. ಇನ್ನು ಗರ್ಭಿಣಿಯರಿಗೆ ಹೇಗೆ ಅವರ ಇದೊಂದು ಪರ್ ಡೇ ಹೇಗೆ ಅವರು ಬ್ರೇಕ್ಫಾಸ್ಟ್ ಆಗಿರಲಿ ಅಥವಾ ಅದನ್ನು ಹೇಗೆ ಸಂಭಾಳಿಸ್ಕೊಳ್ಬೇಕು ಅಂತ ನೀವು ಹೇಳ್ತೀರಿ? ಬ್ರೇಕ್ಫಾಸ್ಟ್ ನಾವು ಏನು ಸ್ಪೆಷಲ್ ಡಯಟ್ ಅಂತ ನಾವು ಕೊಡೋದಿಲ್ಲ. ನಾವು ಹೇಳ್ತೇವೆ ಮನೆಯಲ್ಲಿ ಎಂತ ಮಾಡ್ತೀರಿ ಅದು ನೀವು ತಿನ್ನಿ ಅಂತ ನಾವು ಹೇಳೋದು. ಓನ್ಲಿ ಶುಗರ್ ಅಲ್ಲ ಹಾಗೆಲ್ಲ ಇದ್ದವರಿಗೆ ಮಾತ್ರ ನಾವು ಡಯಟ್ ಪ್ಲ್ಯಾನ್ ಮಾಡಿ ಚಾರ್ಟ್ ಮಾಡಿ ನಾವು ಕೊಡ್ತೇವೆ. ಸಾಧಾರಣ ನಾವು ಗರ್ಭಿಣಿಗಳಿಗೆ ಸಾಧಾರಣ 2 ದೋಸೆ ತಿನ್ನೋದಾದರೆ ಅದು, ಅಲ್ಲಾದರೆ ಎಗ್ ಮೊಟ್ಟೆ ತಿನ್ನೋದಾದರೆ ಫಸ್ಟ್ 3 ತಿಂಗಳಲ್ಲಿ ಅವರಿಗೆ ತಿನ್ನಲಿಕ್ಕೆ ಆಗೋದಿಲ್ಲ, ವಾಂತಿ ಬಂದು ಅದೆಲ್ಲ. ಇಟ್ಸ್ ಓಕೆ, ನಾವು ಏನು ತಿನ್ನೋದಾದರೆ ಪರವಾಗಿಲ್ಲ. ನಾರ್ಮಲ್ ರಸ್ಕ್, ಸಾಧಾರಣ ಚಾಯಲ್ಲಿ ಹಾಕಿ ಅದು ಸಹ ತಿಂದರೆ ಸಾಕು. ನಾರ್ಮಲ್ ಫ್ರೂಟ್ಸ್, ಅವರಿಗೆ ಮೀನು ಮಾಂಸ ಏನಾಗೋದಿಲ್ಲ ಫಸ್ಟ್ 3 ತಿಂಗಳಲ್ಲಿ, ಅದು ಪರವಾಗಿಲ್ಲ. ಅದು ಜಾಸ್ತಿ ಏನು ಎಫೆಕ್ಟ್ ಆಗಲಿ, ಯಾಕೆಂದರೆ ಫಸ್ಟ್ 3 ತಿಂಗಳಲ್ಲಿ ಅಷ್ಟು ಸಾಕು. ಮತ್ತು ಅದ ನಂತರ ವಾಂತಿ ಅದೆಲ್ಲ ಸರಿ ಆಗುವಾಗ ಸ್ವಲ್ಪ ಡಯಟ್ ನಮ್ಮದು ಕ್ಯಾಲರಿ ಸ್ವಲ್ಪ ಜಾಸ್ತಿ ಇರಬೇಕು. ಮೀನ್ಸ್ ಫ್ರೀಕ್ವೆಂಟ್ಲಿ ಅವರಿಗೆ ನಾವು ತಿನ್ನಲಿಕ್ಕೆ ಹೇಳ್ತೇವೆ, ಅದೊಂದು ಹೇಳ್ತೇವೆ. ಅಂದರೆ ಸ್ವಲ್ಪ ಜಾಸ್ತಿ ಮಾಡಿ. ಹೌದು, ಮೇ ಬಿ ಒಂದು ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ ತಿಂದರೆ ಮತ್ತೆ ಒಂದು 10 ಗಂಟೆಗೆ ಒಂದು ಫ್ರೂಟ್ಸ್ ಅಲ್ಲ ಡ್ರೈ ಫ್ರೂಟ್ಸ್ ಏನಾದರೂ ಆಗಿ ತಿನ್ಬೋದು. ಮತ್ತು ಮಧ್ಯಾಹ್ನ ಸ್ವಲ್ಪ ಊಟ, ಮತ್ತೊಂದು 3-4 ಗಂಟೆಗೆ ಚಾಯ್ಗೆ ಏನಾದರೂ, ರಾತ್ರಿ ಊಟ ಕೆಲವೊಮ್ಮೆ, ಮತ್ತು ರಾತ್ರಿ ಮಲಗುವ ಮುಂಚೆ ಸ್ವಲ್ಪ ಏನಾದರೂ ಫ್ರೂಟ್ಸ್ ಹಾಗೆ ಸ್ವಲ್ಪ ಏನಾದರೂ ತಿಂದು. ಅಂದರೆ ಈ 2 ಗಂಟೆಗಳ ಅಂತರದಲ್ಲಿ ತಗೊಳ್ಬೇಕು, 2-3 ಗಂಟೆ. ಗರ್ಭಿಣಿಗಳಿಗೆ ಮೇ ಬಿ ಹಸಿವೆ ಆಗುವಾಗ ಅವರು ಯಾವಾಗ ಬೇಕಾದರೆ ತಿಂತಾರೆ. ಹಾಗೆ 2 ಅವರ್ಸ್ ಬಿಟ್ಟು ಅಂತ ಹೇಳೋದಲ್ಲ, ಬಟ್ ಏನು ಫ್ರೀಕ್ವೆಂಟ್ ಏನಾದರೂ ಒಳ್ಳೆಯಾಗಿ ತಿಂದ್ರಿ ಅಂತ. ಈಗ ಈ ಒಂದು ರಕ್ತಹೀನತೆಯ ಸಮಸ್ಯೆ ಇದ್ದಾಗ ಈ ಗರ್ಭಿಣಿಯರಿಗೆ ಮತ್ತು ಶಿಶುವಿಗೆ ಆಗುವಂಥ ಏನಾದರೂ ಅನಾಹುತಗಳು ಇರುತ್ತಾ? ಹೌದು, ಈಗ ಮಗುಗೆ ತಾಯಿಗೆ ಪ್ರೆಗ್ನೆನ್ಸಿ ಆದ 9 ತಿಂಗಳಲ್ಲಿ ಪ್ರಾಬ್ಲಮ್ಸ್ ಇರ್ತದೆ. ಮತ್ತು ಹೆರಿಗೆ ಟೈಮಲ್ಲಿ ಕಾಂಪ್ಲಿಕೇಶನ್ಸ್ ಬರುತ್ತದೆ, ಅದರ ನಂತರ ಸಹ ಪ್ರಾಬ್ಲಮ್ಸ್ ಬರುತ್ತೆ. ಆ ಶಿಶು ಹೊಟ್ಟೆ ಇರದ ಶಿಶುಗೆ ಪ್ರಾಬ್ಲಮ್ಸ್ ಬರುತ್ತದೆ, ಅದು ಹೊರಗೆ ಬಂದು ಅದಕ್ಕೆ ಪ್ರಾಬ್ಲಮ್ ಇರುತ್ತೆ. ಸೊ ಫಸ್ಟ್ ಗರ್ಭಿಣಿ ಆದವರಿಗೆ ತುಂಬ
ಹಿಮೋಗ್ಲೋಬಿನ್ ಅದಾയത് ಕಮ್ಮಿ ಇದ್ದರೆ ಕ್ರಾನಿಕ್ ಎನೀಮಿಯಾ ಅಂತೇವಲ್ಲ ಅವರಿಗೆ ಅಬಾರ್ಷನ್ ಅದಾയത് ಗರ್ಭತ ಹೋಗಲಿಕ್ಕೆ ಅದು ಹಾಗೆ ಬರಲಿಕ್ಕೆ ತುಂಬ ಚಾನ್ಸಸ್ ಇರ್ಬೋದು. ಮತ್ತು ಪ್ರೆಗ್ನೆನ್ಸಿಯಲ್ಲಿ ಬರೋದು ಹೈಪರ್ ಟೆನ್ಷನ್ ಅದಾയത് ಪ್ರೆಗ್ನೆನ್ಸಿ ಅಲ್ಲಿ ಬರೋದು BP ಪ್ರೆಗ್ನೆನ್ಸಿ ಇಂಡ್ಯೂಸ್ ಹೈಪರ್ ಟೆನ್ಷನ್ ಅಂತ ನಾವು ಹೇಳ್ತೇವೆ, ಅದು ಸಹ ಶುರು ಆಗುತ್ತೆ. ಅಂದ್ರೆ ಅದು ಕೇವಲ ಅದೇ ಟೈಮಲ್ಲಿ ಇದ್ದು ಮತ್ತೆ ಇದಾಗ್ತದೆ ಮತ್ತೆ ಕಂಟಿನ್ಯೂ ಇರ್ತಾ ಅಲ್ಲ. ಪ್ರೆಗ್ನೆನ್ಸಿಯಲ್ಲಿ ಬರೋದು ಹೈಪರ್ ಟೆನ್ಷನ್ ಯೂಶಲಿ ಪ್ರೆಗ್ನೆನ್ಸಿಯಲ್ಲಿ ಬಂದು ಅದು ನಿಲ್ತದೆ ಅದೇನು, ಬಟ್ ಫ್ಯೂಚರಲ್ಲಿ ಪ್ರೆಷರ್ ಬರಲಿಕ್ಕೆ ಚಾನ್ಸಸ್ ಉಂಟು. ಹೌದು, 25% ಮತ್ತೆ ಪ್ರೆಷರ್ ಬರಲಿಕ್ಕೆ ಚಾನ್ಸಸ್ ಉಂಟು, ಬಟ್ ಆ ಟೈಮಿಗೆ ಹೋಗುತ್ತದೆ. ಮತ್ತು ಡೇಟ್ ಆಗೋದು ಮುಂಚೆ, ಅದರ ತಿಂಗಳು ಕಳೆಯೋದು ಮುಂಚೆ ಹೆರಿಗೆ ಡೆಲಿವರಿ ಆಗ್ಬೋದು. ಅದು 7 ತಿಂಗಳಲ್ಲಿ ಪ್ರೀಮೆಚರ್ ಡೆಲಿವರಿ ಆಗ್ಬೋದು. ಅಲ್ಲಾದರೆ 7th ಮಂತಲ್ಲಿ ಕೆಲವೊಮ್ಮೆ ಹಾರ್ಟ್ ಫೇಲಿಯರ್ ಆಗ್ತದೆ ಅಮ್ಮನಿಗೆ. ಅದು ಹಾರ್ಟ್ ಬ್ಲಡ್ ಫ್ಲೋ ಜಾಸ್ತಿ ಆಗಿ ಅದು ಹಾರ್ಟ್ ಅದಕ್ಕೆ ಈ ಪ್ರೆಷರಿಗೆ ತಗೊಳ್ಳಿಕ್ಕೆ ಆಗೋದಿಲ್ಲ, ಸೊ ಅದು ಹಾರ್ಟ್ ಫೇಲಿಯರ್ ಆಗ್ತದೆ. ಮತ್ತು ಹೆರಿಗೆ ಟೈಮಲ್ಲಿ ಆಮೇಲೆ ಡೆಲಿವರಿ ಟೈಮಲ್ಲಿ ಅವರಿಗೆ ಏನು ಶಕ್ತಿ ಇರೋದಿಲ್ಲ, ಬಿಕ್ಕಲಿಕ್ಕೆ ಏನು ಶಕ್ತಿ ಇರೋದಿಲ್ಲ. ಸೊ ನಾವು ಅದು ಇನ್ಸ್ಟ್ರೂಮೆಂಟ್ ಅದಾയത് ಮೆಷಿನ್ ಹಾಕಿ ಮಗುವಿನ ಡೆಲಿವರಿ ಮಾಡಿಸ್ಬೇಕು. ಹೌದು, ಲೈಕ್ ವ್ಯಾಕ್ಯೂಮ್ ಅಲ್ಲಾದರೆ ಫೋರ್ಸೆಪ್ಸ್ ಅಂತ ಹೇಳ್ತೇವೆ. ಸೊ ಅದು ಮಾಡಿ ನಾವು ಡೆಲಿವರಿ ಮಾಡಿಸ್ಬೇಕು. ಸೊ ಡೆಲಿವರಿ ಆದ ನಂತರ ಮೇನ್ಲಿ ಬ್ಲೀಡಿಂಗ್ ಅದು ವೆರಿ ಕಾಮನ್, ಅದು ಪ್ರಾಬ್ಲಮ್ ಅದು. ಅದಕ್ಕೆ ನಾವು ಹೇಳೋದು ಪೋಸ್ಟ್ ಪಾರ್ಟಮ್ ಹೆಮರೇಜ್ ಅಂತ ಬ್ಲೀಡಿಂಗ್. ಇಟ್ ಇಸ್ ನಮ್ಮದು ಇಂಡಿಯಾದಲ್ಲಿ ಒನ್ ಆಫ್ ದ ಮೋಸ್ಟ್ ಕಾಮನ್ ಅಂದರೆ ಕಾರಣ ಅದು ಬ್ಲೀಡಿಂಗ್ ಆಗಿ ಮೆಟರ್ನಲ್ ಮೊರ್ಟಾಲಿಟಿ ಅಂತ ಹೇಳ್ತೇವಲ್ಲ, ಅಮ್ಮ ತಾಯಿ ಸಾಯುವುದು. ಹೌದು, ಅದು ಮೇನ್ ಅಂಡರ್ಲೈಯಿಂಗ್ ಪ್ರಾಬ್ಲಮ್ ಅಂತ ಹೇಳಿದರೆ ರಕ್ತಹೀನತೆ. ಇದು ಇದಕ್ಕೆ ಕಾರಣ ರಕ್ತಹೀನತೆ. ಇದಕ್ಕೆ ಅಲ್ಲ, ಇದು ಬ್ಲೀಡಿಂಗ್ ಆಗುತ್ತೆ. ರಕ್ತಹೀನತೆ ಇದ್ದವರಿಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತದೆ. ಯಾಕೆ ಅವರಿಗೆ ಬ್ಲೀಡಿಂಗ್ ಜಾಸ್ತಿ. ಸೊ ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೇವೆ ಎನೀಮಿಯಾಕ್ಕೆ, ಅದಾയത് ರಕ್ತಹೀನತೆಗೆ ಕಬ್ಬಿಣಾಂಶ ಕೊಟ್ಟು ಇದೆಲ್ಲ ನಾವು ಮಾಡ್ತಾ ಇದ್ದೇವೆ. ಮತ್ತು ಮಗು ಹೊಟ್ಟೆ ಇರಿದ ಶಿಶುಗೆ IUGR ಅಂತ ಹೇಳ್ತೇವೆ, ಅದಾയത് ಗ್ರೋತ್ ರೆಸ್ಟ್ರಿಕ್ಷನ್, ಅದು ಬೆಳವಣಿಗೆ ಅಷ್ಟು ಬರುವುದಿಲ್ಲ, ಅದೊಂದು ಎಫೆಕ್ಟ್ ಬರ್ತದೆ. ಈವನ್ ಹೆರಿಗೆ ಆದ ನಂತರ ಮಗುಗೆ ತೂಕ ಕಮ್ಮಿ ಇರ್ತದೆ, ಅದಕ್ಕೆ ಗ್ರೋತಿಗೆ ಸ್ವಲ್ಪ ಎಫೆಕ್ಟ್ ಪ್ರಾಬ್ಲಮ್ ಬರ್ತದೆ. ಅಮ್ಮನಿಗೆ ಹಾಲು ಸರಿಯಾಗಿ ಬರುವುದಿಲ್ಲ, ಪೋಸ್ಟ್ ಮತ್ತು ಇನ್ಫೆಕ್ಷನ್ಸ್ ಎಲ್ಲ ಬರಲಿಕ್ಕೆ ಚಾನ್ಸಸ್ಸು. ಸೊ ಇದೆಲ್ಲ ತುಂಬ ಪ್ರಾಬ್ಲಮ್ಸ್ ಇದಕ್ಕೆ ಉಂಟು ಈ ರಕ್ತಹೀನ ಗರ್ಭಿಣಿಗಳಲ್ಲಿ. ಹೇಳುವಾಗ ಎಷ್ಟೊಂದು ಚಿಕ್ಕ ವರ್ಡ್ ರಕ್ತಹೀನತೆ, ಅದರಲ್ಲಿ ಆಗುವಂತ ಒಂದು ತೊಂದರೆಗಳು ಹಲವಾರು. ಹೌದು, ತುಂಬ. ರಕ್ತಹೀನತೆ ಎಷ್ಟು ಒಂದು ಚಿಕ್ಕ ವರ್ಡ್, ಆದರೆ ಅದರಲ್ಲಿ ಆಗುವಂಥ ತೊಂದರೆಗಳು ಎಷ್ಟೆಲ್ಲ ಇದೆ, ಎಷ್ಟೆಲ್ಲ ಜಾಗ್ರತೆ ಮಾಡಿಕೊಳ್ಬೇಕು. ಈ ಒಂದು ವಿಷಯದಲ್ಲಿ ಮತ್ತಷ್ಟು ಮಾತಾಡೋಣ, ಆದರೆ ಈಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈಗಾಗಲೇ ಡಾಕ್ಟರ್ ಶರಾನ್ ರಸ್ಕಿನ್ ಅವರು ಹಲವಾರು ಅಂದರೆ ಗರ್ಭಿಣಿಯರಲ್ಲಿ ಆಗುವಂಥ ಹಲವಾರು ತೊಂದರೆಗಳು, ಅಂದರೆ ರಕ್ತಹೀನತೆಯಿಂದ ಆಗುವಂಥ ತೊಂದರೆಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ರು. ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂಥ ಸಮಯ. ಡಾಕ್ಟರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಡಾಕ್ಟರ್, ಈಗ ರಕ್ತಹೀನತೆ ಅಂತ ಹೇಳಿದರೆ ನಾವೇನೋ ಅನಿಮಿಯಾ ಅಂದರೆ ರಕ್ತಹೀನತೆ ಅಷ್ಟು ಸುಲಭವಾಗಿ ತಗೊಳ್ತಾ ಇದ್ವಿ, ಆದರೆ ಇದನ್ನು ನೋಡ್ತಾ ಇರುವಾಗ ಇದೊಂದು ರೋಗ ರೀತಿಯಲ್ಲೇ ಕಾಣ್ತದೆ. ಇದನ್ನು ರೋಗ ಅಂತಲೇ ಕನ್ಸಿಡರ್ ಮಾಡ್ಬೋದು. ಹಾಗಾದರೆ ಈ ಒಂದು ರೋಗ ಲಕ್ಷಣಗಳ ಇದನ್ನು ಪತ್ತೆ ಹಚ್ಚುವುದಾದರೂ ಹೇಗೆ? ಅಂದರೆ ಇದು ಸಿಂಪಲ್ ಟೆಸ್ಟ್ ಇದೆ. ಸೊ ಎಲ್ಲ ಗರ್ಭಿಣಿಗಳಿಗೆ ಮಿನಿಮಮ್ ನಾವು 4 ಸಲ ಹಿಮೋಗ್ಲೋಬಿನ್ ಟೆಸ್ಟ್ ಅಂತ ಮಾಡ್ತಾರೆ. ಸಿಂಪಲ್, ಚೀಪ್, ಜಾಸ್ತಿ ಕ್ರಯ ಅಲ್ಲಾದದ್ದು ಒಂದು ಟೆಸ್ಟ್, ಹಿಮೋಗ್ಲೋಬಿನ್ ಟೆಸ್ಟ್. ಸೊ ಫಸ್ಟ್ ಟೈಮ್ ಅವರು ಪ್ರೆಗ್ನೆನ್ಸಿಗೆ ಬರುವಾಗ, ನಮ್ಮ ಹತ್ರ ಬರುವಾಗ ನಾವೊಂದು ಫಸ್ಟ್ ಅದು ಟೆಸ್ಟ್ ಮಾಡ್ತೇವೆ. 4.5 ತಿಂಗಳಲ್ಲಿ ಸ್ಕ್ಯಾನಿಂಗಿಗೆ ಬರುವಾಗ ನಾವು ಅದೊಂದು ಇನ್ನೊಂದು ಸಲ ನಾವು HB ಹಿಮೋಗ್ಲೋಬಿನ್ ಮಾಡ್ತೇವೆ. ಮತ್ತೊಂದು 7.5 ತಿಂಗಳಲ್ಲಿ ಒಂದು HB ಮಾಡ್ತೇವೆ. ಮತ್ತು ಡೆಲಿವರಿ ಹೆರಿಗೆ ಆಗೋದು 1 ತಿಂಗಳ ಮುಂಚೆ ನಾವು ಹೆಮೋಗ್ಲೋಬಿನ್ ಇಷ್ಟು ಸಲ ಮಾಡಬೇಕು. ಯಾಕೆಂದರೆ ಬಿಕಾಸ್ ಏನಾದರೂ ಯಾವಾಗಾದರೂ ಸ್ವಲ್ಪ ಕಮ್ಮಿ ಕಾಣಿಸಿದ್ರೆ ಬೇಗ ನಮಗೆ ಟ್ರೀಟ್ಮೆಂಟ್ ಮಾಡಿಸ್ಬೋದು. ಕಾಂಪ್ಲಿಕೇಶನ್ಸ್ ನಮಗೆ ಕಮ್ಮಿ ಮಾಡ್ಬೋದು, ಮುನ್ನೆಚ್ಚರಿಕೆಯನ್ನು. ಹೌದು. ಸೊ ಹಾಗೆ ಅದೊಂದು. ನೆಕ್ಸ್ಟ್ ನಾವು ಪೆರಿಫರಲ್ ಸ್ಮಿಯರ್ ಅಂತ ಟೆಸ್ಟ್ ಮಾಡ್ತೇವೆ. ಪೆರಿಫರಲ್ ಸ್ಮಿಯರ್ ಅದು ಅದರಲ್ಲಿ ಯಾಕೆ ಎನಿಮಿಯಾ, ದ ಟೈಪ್ ಆಫ್ ಎನಿಮಿಯಾ ನೋಡಲಿಕ್ಕೆ, ಕಬ್ಬಿಣಾಂಶದ ಎನಿಮಿಯಾವಾ, ಅಲ್ಲದ್ರೆ ಊಟದಲ್ಲಿ ಇದು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ, ಅಲ್ಲದ್ರೆ ಬೇರೆ ಕಾರಣಗಳುಂಟಾ? ಬೇರೆ ತುಂಬ ಕಾರಣಗಳಿದೆ. ಅಪಾರ್ಟ್ ಫ್ರಮ್ ನಾನು ಹೇಳಿದ್ದು ಬೇರೆ ರೇರ್ ಟೈಪ್ ಎನಿಮಿಯಾಸ್ ಎಲ್ಲ ಇದೆ.
ಅದು ಸೊ ಅನಿಮಿಯಾದಲ್ಲೇ ವಿವಿಧ ರೀತಿಯಾದಂಥ ಬೇರೆ ಟೈಪ್. ಇದೆಲ್ಲ ನಾನು ಹೇಳಿದ್ದು ಕಾಮನ್ ಆಗಿ ಇದು ಅಲ್ಲ. ಬೇರೆ ಟೈಪ್ ಅಂದರೆ ಸಿಕ್ಕಲ್ ಸೆಲ್ ಅಂತ ಎಲ್ಲ ಹೇಳ್ತೇವೆ, అలాగే ಥ್ಯಾಲಸೀಮಿಯಾ, ಬೇರೆ ತುಂಬ ಕಾರಣಗಳಿದೆ. ಸೊ ಅದಕ್ಕೆಲ್ಲ ನಾವು ಟೆಸ್ಟ್ ಮಾಡಿ ನೋಡಿದೆ. ಇದೆಲ್ಲ ಸಾಧಾರಣ ಟೆಸ್ಟ್ ಮಾಡಿ ಆದ ನಂತರ ಮತ್ತೆ ಅದಕ್ಕೆ ನಾವು ಟೆಸ್ಟ್ ಮಾಡೋದು. ಮತ್ತೆ ಸಾಧಾರಣ ಮೂತ್ರ ಟೆಸ್ಟ್, ಅದರಲ್ಲಿ ಮೂತ್ರ ಇನ್ಫೆಕ್ಷನ್ ಇದ್ರೆ, ಗಡಿ ಮೂತ್ರ ಇನ್ಫೆಕ್ಷನ್ ಬಂದರೆ ಅದು ಈಗ ಎನಿಮಿಯಾ ಆಗಿ, ಅದು ರಕ್ತಹೀನತೆಯಾಗಿ ಬರುತ್ತೆ, ಅದು ಎಫೆಕ್ಟ್ ಬರುತ್ತದೆ. ಅಲ್ಲಾದ್ರೆ ಮಲದು ಟೆಸ್ಟ್ ನಾನು ಹೇಳಿದೆನ, ಹುಳ ಇರ್ತದೆ. ಸೊ ಈ ಮಲ ಟೆಸ್ಟ್ ಮಾಡುವಾಗ ನಮ್ಗೆ ಇದು ಹುಳದು ಏನೋದು ಉಂಟು, ಓವಾ, ಸಿಸ್ಟ್ ಅದೆಲ್ಲ ಅದರಲ್ಲಿ ಕಾಣ್ತದೆ. ಸೊ ಇದು ನಾವು ಸಾಧಾರಣ ಮಾಡೋದ ಟೆಸ್ಟ್. ಸೊ ಇದರಲ್ಲಿ ನಾವು ಓಕೆ ಅಂತ ಹೇಳಿ ನಾವು ಟ್ರೀಟ್ಮೆಂಟ್ ಮುಂದೆ ಹೊಡಿಸ್ಬೋದು. ಬಟ್ ಇನ್ ಕೇಸ್ ಇದರಲ್ಲಿ ಟ್ರೀಟ್ಮೆಂಟಲ್ಲಿ ಸರಿ ಆಗೋದಿಲ್ಲ ಅಂತ ಹೇಳಿದರೆ, ಫಿಕ್ಸ್ ಆಗೋದಿಲ್ಲ, ಮತ್ತೆ ನಾವು ಅಡ್ವಾನ್ಸ್ಡ್ ಟೆಸ್ಟ್ ಅಂತ ಹೇಳ್ತೇವೆ, ನಾನು ಹೇಳಿದೆನಲ್ಲ. ಸೊ ಇದು ನಾವು ಬೇಸಿಕ್ ಆಗಿ ಎಲ್ಲರಿಗೆ ಮಾಡೋದು ಟೆಸ್ಟ್. ನಾವು ಯೂಶ್ವಲಿ ಈ ಒಂದು ಟೆಸ್ಟ್ ಎಲ್ಲ ಬರೆದು ಕೊಡುವಾಗ ಪ್ರತಿ ಸರಿ ಯಾಕೆ ಇಷ್ಟೆಲ್ಲ ಟೆಸ್ಟ್ ಎಲ್ಲ ಬರೆದು ಕೊಡ್ತಾರೆ, ಕಳೆದ ಸಾರಿ ನಾವು ಮಾಡಿದ್ವಿ, ಸುಮ್ಮನೆ ಅನಗತ್ಯವಾಗಿ ಒಂದೊಂದೇ ಟೆಸ್ಟ್ ಹೇಳ್ತಾ ಇದ್ದಾರೆ. ಹಾಗೆ ನೀವು ಹೇಳಿದ್ರಿ ಯೂರಿನ್ ಇನ್ಫೆಕ್ಷನ್, ಸೊ ಇದು ಕೂಡ ಒಂದು ಕಾರಣ ಆಗುತ್ತೆ. ನನಗೆ ಇದೆ ಮೊದಲ ಬಾರಿಗೆ ಗೊತ್ತಾಗಿದ್ದು. ಓಕೆ, ಸೊ ಇದು ಒಂದು ವಿಷಯ. ಇಷ್ಟೆಲ್ಲ ರೀತಿಯಲ್ಲಿ ನಾವು ಟೆಸ್ಟ್ ಮಾಡ್ಕೊಳ್ಬೋದು, ಆದರೆ ಇದನ್ನು ಮುಂಚಿತವಾಗಲೇ ಇದನ್ನು ತಡೆಗಟ್ಟೋದು ಆದರೂ ಹೇಗೆ? ಈಗ ಸಣ್ಣ ಮಕ್ಕಳಿಗೆ ಶಾಲೆಯಲ್ಲಿ, ಈಗ ಮೇನ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಮತ್ತು ಗೌರ್ಮೆಂಟ್ ಏಡೆಡ್ ಸ್ಕೂಲ್ಸಲ್ಲಿ ಅವರು ಈಗ ನ್ಯಾಷನಲ್ ಎನೀಮಿಯಾ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಇದು ಪ್ರೋಗ್ರಾಮ್. ಸೊ ಅದರಲ್ಲಿ ಇದು ಹುಳದು ಮಾತ್ರೆ ಎಲ್ಲ ಮಕ್ಕಳಿಗೆ ಕೊಡ್ತಾರೆ. ಅದು ಹೆಣ್ಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ಎಲ್ಲರಿಗೆ ಒಂದು ಹುಳದು ಮಾತ್ರೆ ಇಯರ್ಲಿ ಕೊಡ್ತಾರೆ. ಒಂದು ಕಾಲರ್ ಟ್ಯೂನ್ಸ್ ಕೂಡ ಬಂದಿದೆ, ಜಂತು ಹುಳದು. ಹೌದು ಹೌದು, ಸರಿ. ಸೊ ಅದು ಜಂತು ಹುಳಕ್ಕೆ ಒಂದು ಮಾತ್ರೆ, ಅದು ಒಳ್ಳೆಯದು. ಅದಲ್ಲದೆ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಇದೆ, ಅದು ಮೇನ್ ಎನಿಮಿಯಾ ಕಂಟ್ರೋಲ್ ಪ್ರೋಗ್ರಾಮ್. ಅದರಲ್ಲಿ ಮೇನ್ಲಿ ಗರ್ಲ್ಸಿಗೆ, ಅದು ಹೆಣ್ಮಕ್ಕಳಿಗೆ 6th ಸ್ಟ್ಯಾಂಡರ್ಡ್ 6ನೇ ಕ್ಲಾಸಿಂದ 10ನೇ ಕ್ಲಾಸಿಂದ 45 mgದು ಕಬ್ಬಿಣ ಟ್ಯಾಬ್ಲೆಟ್, ಅದರೊಟ್ಟಿಗೆ 400 ಮೈಕ್ರೋಗ್ರಾಮ್ ಇದು ಫೋಲಿಕ್ ಆಸಿಡ್ ವಿಟಮಿನ್ ಟ್ಯಾಬ್ಲೆಟ್ ಸೇರಿ ಒಂದು ಟ್ಯಾಬ್ಲೆಟ್ ವಾರದಲ್ಲಿ ಒಂದು ಸಲ ಕೊಡ್ತಾರೆ ಫ್ರಮ್ 6th. ಸೊ ಅದು ಒಂದು ಒಳ್ಳೆ. ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರವೇ, ಗಂಡು ಮಕ್ಕಳಿಗೆ ಯೂಶಲಿ ಯಾವುದು ಗಂಡು ಮಕ್ಕಳಿಗೆ ಕೊಡ್ತಾರೆ, ಬಟ್ ಮೇನ್ಲಿ ಅವರು ಏಮ್ ಮಾಡೋದು ಮೇಲೆ ಹೆಣ್ಮಕ್ಕಳಿಗೆ, ಮೇನ್ಲಿ ಅದು ಗೌರ್ಮೆಂಟ್ ಸ್ಕೂಲ್ಸಿಗೆ. ಮತ್ತೆ ನಮ್ದು ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಇದೆಲ್ಲ, ಮಿಡ್ ಡೇ ಮೀಲ್ಸ್ ಅದೆಲ್ಲ, ವೆರಿ ವಿ ಹ್ಯಾವ್ ಟು ಗಿವ್ ಒಳ್ಳೆ ಕಬ್ಬಿಣಾಂಶದ್ದು ನ್ಯೂಟ್ರಿಷಸ್ ಡಯಟ್ ಅದು. ಮತ್ತು ಗರ್ಭಿಣಿಗಳಲ್ಲಿ ಮೇನ್ಲಿ ರಕ್ತ ಟ್ಯಾಬ್ಲೆಟ್, ಅದೇ ನಾನು ಹೇಳಿದಲ್ಲ ಕಬ್ಬಿಣ ಟ್ಯಾಬ್ಲೆಟ್, ಅದಾയത് 3ನೇ ತಿಂಗಳಿಂದ ಹೆರಿಗೆ ಆದು 3 months ನಂತರ ಸಹ ನಾವು ಕೊಡಬೇಕು. ಅದಾയത് WHO ಪ್ರಕಾರ ನಾವು 100 days ಪೋಸ್ಟ್ ಹೆರಿಗೆ ಆದ ನಂತರ, ಅದಾയത് 3 ತಿಂಗಳಿಗೆ ನಾವು ಟ್ಯಾಬ್ಲೆಟ್ ಕೊಡಲೇಬೇಕು. ಕೆಲವೊಮ್ಮೆ ಡೆಲಿವರಿ ಆದು ನಾವು ಟ್ಯಾಬ್ಲೆಟ್ ಸ್ಟಾಪ್ ಮಾಡ್ತೇವೆ ಅಂತ ಹೇಳ್ತಾರೆ. ಇಲ್ಲ, ಯಾಕೆಂದರೆ ನಾವು ಡೆಲಿವರಿ ಆಗುವಾಗ ತುಂಬ ರಕ್ತ ಹೋಗಿರ್ಬೋದು, ನಾರ್ಮಲ್ ಡೆಲಿವರಿ ಸಿಸೇರಿಯನ್ ಆಗುವಾಗ. ಅದ ನಂತರ ಮಗುಗೆ ಹಾಲು ಕೊಡಲಿಕ್ಕೆ ಸಹ ನಾವು ಎಲೆ ಹಾಲು ಕೊಡಲಿಕ್ಕೆ ಸಹ ಬ್ರೆಸ್ಟ್ ಮಿಲ್ಕ್, ಹೌದು, ಅಯನ್ ಬೇಕು ಮಗುಗೆ. ಮತ್ತು ನೆಕ್ಸ್ಟ್ ಅಯನ್ ಸ್ಟೋರ್ಸ್ ಅಂತ ಉಂಟು. ಇದು ಇದು ತಾಯಿ ಎಲ್ಲ ಅಯನ್ ಹೋಗಿದೆ ಅಲ್ಲ, ಅದೆಲ್ಲ ಸ್ಟೋರ್ ಮಾಡಿ ಇಡಬೇಕು, ನೆಕ್ಸ್ಟ್ ಡೆಲಿವರಿಗೆ ಸ್ಟೋರ್ ಮಾಡಿ ಇಡಬೇಕಲ್ಲ. ಸೊ ಅದಕ್ಕೆ ನಾವು ನೆಕ್ಸ್ಟ್ 3 monthsಗೆ ಇದು ಕಬ್ಬಿಣ ಟ್ಯಾಬ್ಲೆಟ್ ಕೊಡಲೇಬೇಕು. ಸೊ ಇದೆಲ್ಲ ಸ್ಮಾಲ್ ರೀತಿಯಲ್ಲಿ ನಾವು ಇದು ಮಾಡಿದರೆ ಮೇ ಬಿ ವಿ ಕ್ಯಾನ್ ಎಲ್ಲ ಜಾಸ್ತಿ ಈ ರಕ್ತಹೀನತೆಯನ್ನು ತಡೆಗಟ್ಟಬಹುದು ಅಂತ. ಓಕೆ, ಈ ಒಂದು ರಕ್ತ, ಈಗ ಕೆಲವರಿಗೆ ರಕ್ತಹೀನತೆ ಇರುತ್ತೆ, ಅವರಿಗೆ ಈ ಒಂದು ರಕ್ತ ವರ್ಗಾವಣೆ ಅಥವಾ ಅವರಿಗೆ ಬ್ಲಡ್ ಕೊಡೋದು ಅಂತ ನಾವು ಯೂಶ್ವಲಿ ಈಗ ನಾರ್ಮಲ್ ಆಗಿ ಹೇಳುವಾಗ ಬ್ಲಡ್ ಕೊಡೋದು ಹೇಳ್ತೀವಿ. ಸೊ ಇದು ಅವಶ್ಯಕತೆ ಆಗಿರುತ್ತಾ? ಇಲ್ಲ, ಎಲ್ಲ ಗರ್ಭಿಣಿಗಳಿಗೆ ನಾವು ರಕ್ತ ಕೊಡೋದಿಲ್ಲ. ಈಗ ಮೇನ್ ನಾವು ಮೈಲ್ಡ್ ಎನೀಮಿಯಾ ಅಂತ ಹೇಳ್ತೇವೆ, ಅವರಿಗೆಲ್ಲ ನಾವು ಟ್ಯಾಬ್ಲೆಟ್ ಕೊಡ್ತೇವೆ, ಟ್ಯಾಬ್ಲೆಟಲ್ಲಿ ಸರಿ ಆಗ್ತದೆ. ಓಕೆ, 3 ತಿಂಗಳಿಗೆಲ್ಲ ಟ್ಯಾಬ್ಲೆಟ್ ಕೊಟ್ಟಿದ್ರೆ ಸರಿ ಆಗ್ಬೋದು ಟ್ರೀಟ್ಮೆಂಟ್ ಮಾಡಿ. ಕೆಲವೊಮ್ಮೆ ಟ್ಯಾಬ್ಲೆಟ್ ಆಗೋದಿಲ್ಲ ಗರ್ಭಿಣಿಗಳಿಗೆ, ಅಂದರೆ ವಾಂತಿ ಬರ್ತದೆ, ಗ್ಯಾಸ್ಟ್ರೈಟಿಸ್ ಬರ್ತದೆ, ಗ್ಯಾಸ್ಟ್ರಿಕ್ ಬರ್ತದೆ ಅಂತ ಹೇಳ್ತಾರೆ, ಏನು ತಿನ್ಲಿಕ್ಕೆ ಆಗೋದಿಲ್ಲ, ಅಲ್ಲ ಸರಿಯಾಗಿ ಸಂಡಾಸ್ ಹೋಗೋದಿಲ್ಲ, ಮೋಷನ್ ಹೋಗೋದಿಲ್ಲ. ಸೊ ಹಾಗೆ ಎಲ್ಲ ಇದ್ದವರಿಗೆ ಮತ್ತೆ ನಾವು ಇಂಜೆಕ್ಷನ್ ಥರ ಉಂಟು, ಕಬ್ಬಿಣದ್ದು ಒಂದು ಇಂಜೆಕ್ಷನ್ ಥರ, ಇಂಜೆಕ್ಟಬಲ್ಸ್ ಅಲ್ಲ, ಪ್ಯಾರೆಂಟ್ರಲ್ ಅಂತ ಹೇಳ್ತೇವೆ, ಇಂಜೆಕ್ಟಬಲ್ಸ್. ಸೊ ಅದು ನಾವು ಸ್ವಲ್ಪ ಗ್ಲೂಕೋಸಲ್ಲಿ ಹಾಕಿ ಅವ್ರದ್ದು ಎಷ್ಟು ಡೆಫಿಷಿಯನ್ಸಿ ಉಂಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಇಂಜೆಕ್ಷನ್ ನಾವು ಕೊಡ್ತೇವೆ. ಅದು ಎಲ್ಲ ಓಕೆ, ಅದರಲ್ಲಿ ಏನು ಸರಿ ಆಗಲಿಲ್ಲ, ಅಲ್ಲಾದರೆ ಡೆಲಿವರಿ ಮುಂಚೆ ಒಂದು ತಿಂಗಳು ಮಾತ್ರ ಉಂಟು, ಅದು ಏನೋ ಟೈಮ್ ಇಲ್ಲ ರಕ್ತ ಜಾಸ್ತಿ ಆಗಲಿಕ್ಕೆ ಅಂತ ಹೇಳಿದವರಿಗೆ ನಾವು ಈಗ ಬ್ಲಡ್, ಅದಾയത് ರಕ್ತ ಕೊಡ್ತೇವೆ.
ಮುಂಚಿತವಾಗ್ಲಿ ಮುಂಚಿತ ಹೆರಿಗೆ ಮುಂಚೆ ಕೊಡ್ಬೋದು. ಇನ್ ಕೇಸ್ ಬ್ಲೀಡಿಂಗ್ ಆಗಿ ಹೆರಿಗೆ ಆದು ಮತ್ತೆ ಬ್ಲೀಡಿಂಗ್ ತುಂಬ ಆಗ್ತದಲ್ಲ ಅದ ನಂತರ ಸಹ ನಾವು ಬ್ಲಡ್ ಕೊಡ್ತೇವೆ. ಬಟ್ ಮುಂಚೆನೇ ನಾವು ಬ್ಲಡ್ ಕೊಟ್ಟಿದ್ರೆ ಒಳ್ಳೆಯದು, ಎಫೆಕ್ಟ್ ಸಹ ಒಳ್ಳೆಯದು, ಮತ್ತು ಬ್ಲೀಡಿಂಗ್ ಜಾಸ್ತಿ ಆಗೋದಿಲ್ಲ. ಸೊ ಅದು ಈ ಒಂದು ಮುಂಜಾಗ್ರತೆಯನ್ನು ಮೊದಲೇ ವಹಿಸ್ಕೊಂಡ್ರೆ ಮತ್ತೆ ಆಗುವಂಥ ಅನಾಹುತಗಳನ್ನು ಆದಷ್ಟು ತಡೆಗಟ್ಟಬಹುದು ಅಂತ ಹೇಳಿ. ಓಕೆ ಡಾಕ್ಟರ್, ಈಗ ಹೆರಿಗೆಯ ಸಮಯದಲ್ಲಿ ಇದರಲ್ಲಿ ಆಗುವಂಥ ಕಷ್ಟಗಳು ಸಂಭವಿಸಬಹುದಾ? ಈಗ ರಕ್ತಹೀನತೆ ಇದೆ, ಮೊದಲೇ ನೀವೆಲ್ಲ ಅದಕ್ಕೆ ಪ್ರಿಕಾಷನ್ಸ್ ತಗೊಂಡಿದ್ದೀರಿ, ಆದರೂ ಕೂಡ ಏನಾದರೂ ಕಷ್ಟಗಳು ಸಂಭವಿಸಬಹುದಾ? ಹೌದು, ಅದೇ ನಮ್ಮದು ಒಬ್ಸ್ಟೆಟಿಕ್ಸಲ್ಲಿ ಏನೋ ನಥಿಂಗ್ ನಮಗೆ ಗ್ಯಾರಂಟಿ ಕೊಡಲಿಕ್ಕೆ ಆಗೋದಿಲ್ಲ, ಏನು ಪ್ರೆಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ಓಕೆ ಸರಿಯಾಗಿ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ಹಿಮೋಗ್ಲೋಬಿನ್ ಸರಿ ಇದ್ದವರಿಗೆ ಸಹ ಮತ್ತೆ ಬ್ಲೀಡಿಂಗ್ ಆಗಬಹುದು. ಬ್ಲೀಡಿಂಗ್ ಆಗಿ ತುಂಬ ಇಲ್ಲ ಪ್ರಾಬ್ಲಮ್ಸ್ ಬರ್ಬೋದು. ಸೊ ಈ ಮೇನ್ಲಿ ಅದಕ್ಕೆ ನಾವು ಇದು ರಕ್ತಹೀನತೆ ನಾವು ಸ್ಟರ್ನ್ಲಿ ನಾವು ಟ್ರೀಟ್ಮೆಂಟ್ ನಾವು ಕೊಡ್ತೇವೆ. ಸೊ ಹಾಗೆ ಇದ್ದವರಿಗೆ ಹೆರಿಗೆ ಟೈಮಲ್ಲಿ ನಾನು ಹೇಳಿದ ಅವರಿಗೆ ಶಕ್ತಿ ಏನು ಇರೋದಿಲ್ಲ ಜಾಸ್ತಿ, ಸೊ ಬಿಕ್ಲಿಕ್ಕೆ. ಸೊ ನಾವು ಅದು ಮೆಷಿನಲ್ಲಿ ತೆಗಿಬೇಕು, ಮತ್ತು ಆಕ್ಸಿಜನಲ್ಲಿ ಹೆರಿಗೆ ಮಾಡಿಸ್ಬೇಕು. ನಾರ್ಮಲ್ ಆಗಿ ತುಂಬ ಟೈಮ್ ತಗೊಳ್ತಾರೆ ನಾರ್ಮಲ್ ಡೆಲಿವರಿಗೆ, ಯಾಕೆಂದ್ರೆ ಅದು ಇದು ಇಲ್ಲ, ಶಕ್ತಿ ಇಲ್ಲ, ಅದು ಎನರ್ಜಿ ಇಲ್ಲ, ಅದು ಎಫೆಕ್ಟ್ ಅಷ್ಟು ಬರೋದಿಲ್ಲ, ಹಾಗೆಲ್ಲ ಬರ್ತದೆ. ಸೊ ಹೆರಿಗೆ ಆದ ನಂತರ ಸಹ ನಾನು ಹೇಳಿದ್ದೀನಲ್ಲ, ಲೈಕ್ ಬ್ಲೀಡಿಂಗ್ ಮೇನ್ಲಿ ಅದು ನಮಗೆ ಪ್ರಾಬ್ಲಮ್. ಇಮ್ಮಿಡಿಯೇಟ್ಲಿ ಬ್ಲೀಡಿಂಗ್ ಜಾಸ್ತಿ, ಯೂಟ್ರಸ್ ನಮ್ಮದು ಗರ್ಭಕೋಶ ಕಂಟ್ರಾಕ್ಟ್ ಆಗೋದಿಲ್ಲ, ಫರ್ಮ್ ಆಗಿ ನಿಲ್ಲೋದಿಲ್ಲ. ಅದು ಅದು ಅದಕ್ಕೆ ನಾವು ಹೇಳಿದ್ದು ಏಟೋನಿಕ್ PPH ಅಂತ ಹೇಳ್ತೇವೆ, ಅದು ಫ್ಲ್ಯಾಬಿ ಆಗಿ ಅದು ಇರ್ತದೆ. ಸೊ ಅದೊಂದು ವೆರಿ ಕಾಮನ್ ಪ್ರಾಬ್ಲಮ್ ಅದು ಈ ರಕ್ತಹೀನತೆಯಲ್ಲಿ. ಅದು ಬ್ಲೀಡಿಂಗ್ ಎಲ್ಲ ಆಗಿ ತುಂಬ ಇದಾಗ್ತದೆ. ಅದರಿಂದ ಮತ್ತೆ ಏನಾದರೂ ತೊಂದರೆಗಳಾಗುವಂಥ ಚಾನ್ಸಸ್ ಇರುತ್ತೆ? ಹೌದು, ಅದು ತುಂಬ ಬ್ಲಡ್ ಹೋದರೆ ಮತ್ತೆ ನಾವು ರಕ್ತ ಕೊಡಬೇಕು. ರಕ್ತ ಮಾತ್ರ ಅಲ್ಲ, ರಕ್ತ ಕಾಂಪೊನೆಂಟ್ಸ್ ಅಂತ ಇರ್ತಾರೆ, ಫ್ರೆಶ್ ಫ್ರೋಸನ್ ಪ್ಲಾಸ್ಮಾ ಅದೆಲ್ಲ ಇಟ್ಟು. ಸೊ ಅದೆಲ್ಲ ನಾವು ಕೊಡಬೇಕು. ಮತ್ತು ಅಮ್ಮನಿಗೆ ಮೇ ಬಿ ಹಾರ್ಟ್ ಫೇಲಿಯರ್ ಬರಲಿಕ್ಕೆ ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ, ಅಲ್ಲಾದರೆ ಶ್ವಾಸಕೋಶದ ಪ್ರಾಬ್ಲಮ್, ಪಲ್ಮನರಿ ಎಡಿಮಾ ಅಂತ ಹೇಳ್ತೇವೆ. ಸೊ ಅದೆಲ್ಲ ಬರಲಿಕ್ಕೆ ಚಾನ್ಸಸ್ಸು. ಸೊ ಬ್ಲೀಡಿಂಗ್ ತುಂಬ ಆಗಿ ಮತ್ತೆ ಬ್ಲೀಡಿಂಗ್ಸ್ ಕೆಲವೊಮ್ಮೆ ನಿಲ್ಲುವುದೇ ಇಲ್ಲ. ಅದಕ್ಕೆ ನಾವು DIC ಅಂತ ಹೇಳ್ತೇವೆ, ಎಲ್ಲ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅದು ಇದೆಲ್ಲ ಎಫೆಕ್ಟ್ ಆಗ್ತದೆ. ಸೊ ಹಾಗೆ ಬಿಟ್ಟಿದ್ರೆ ಈವನ್ ನಾವು ತಾಯಿಗೆ ವಿ ಕ್ಯಾನ್ ಈವನ್ ಲೂಸ್ ಅ ಮದರ್, ಅಂದರೆ ಮೆಟರ್ನಲ್ ಮೊರ್ಟಾಲಿಟಿ ಆದರೆ ಆಗ ಸಹ ಆಗಲಿಕ್ಕೆ ಚಾನ್ಸಸ್ ತುಂಬ ಇದೆ. ಅದನ್ನು ತಡೆಗಟ್ಟೋದು ತುಂಬ ಕಷ್ಟ ಅಂತ ಹೇಳಿ ಇಲ್ಲ, ಅದಕ್ಕೆ ನಾವು ರಕ್ತಹೀನತೆ ಅಂದರೆ ಎನೀಮಿಯಾ ಅಟ್ಲೀಸ್ಟ್ ನಮ್ಮದು ಬೇಸಿಕ್ ಅಂದರೆ ಅಟ್ಲೀಸ್ಟ್ ಹೆಮೋಗ್ಲೋಬಿನ್ ಒಂದು 11-12 ಗ್ರಾಮ್ ಬಂದರೆ ಅಟ್ಲೀಸ್ಟ್ ಇಷ್ಟೆಲ್ಲ ರಕ್ತ ಹೋದರೆ ಅಮ್ಮನಿಗೆ ಅದೆಲ್ಲ ಒಂದು ಸಹಿಸ್ಲಿಕ್ಕೆ ಒಂದು ಇದಿರ್ತದೆ, ಶಕ್ತಿ ಇರ್ತದೆ. ಸೊ ನಾವು ಮಿನಿಮಮ್ ಒಂದು ಬ್ಲಡ್ ಎಲ್ಲ ಕೊಟ್ಟಿದ್ರೆ ಸರಿಯಾಗಬಹುದು. ಇದು 7-8 ಗ್ರಾಮಲ್ಲಿ ಬಂದು ಹೆರಿಗೆ ಅದು ಮತ್ತೆ ಬ್ಲೀಡಿಂಗ್ ಆದರೆ ತುಂಬ ಅದು ಎಫೆಕ್ಟ್ ಬೇರೆ ಹಾಗೆ. ಸೊ ಅಟ್ಲೀಸ್ಟ್ ನಮ್ದು ಕೂಡ ನೀವು ಈಗ ಇದು ಬ್ಲಡ್ ಕೊಟ್ಟಾಗಿರ್ಲಿ ಅವಾಗ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ವಾ? ಇಲ್ಲ, ಆಗ್ತದೆ. ನಾರ್ಮಲ್ ಆಗಿ ಬ್ಲಡ್ ಕೊಡ್ಲಿಕ್ಕೆ ಆಗುತ್ತೆ, ಬಟ್ ಹೇಳಲಿಕ್ಕೆ ಆಗೋದಿಲ್ಲ ಯಾರು ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ, ಯಾರು ರೆಸ್ಪಾಂಡ್ ಮಾಡ್ತಾರೆ, ಯಾರು ಫರ್ದರ್ ವರ್ಸನ್ ಆಗ್ತಾರೆ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಆದಷ್ಟು ಎಲ್ಲರಿಗೆ ನಾವು ಸೇಮ್ ಬ್ಲಡ್ ಅದೆಲ್ಲ ಕೊಡ್ತೇವೆ, ಯಾರು ವರ್ಸನ್ ಆಗ್ತಾರೆ ಯಾರು ಅದು ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಸೊ ದ ಬೆಸ್ಟ್ ವೇ ಅಂತ ಹೇಳಿದರೆ ಮೊದಲೇ ಪ್ರಿಪೇರ್ ಮಾಡಿ ಒಳ್ಳೆ ಹಿಮೋಗ್ಲೋಬಿನ್ ಎಲ್ಲ ಸರಿ ಮಾಡಿ ಮತ್ತೆ ಹೋದರೆ ತುಂಬ ಕಡಿಮೆ, ಅಟ್ಲೀಸ್ಟ್ ತುಂಬ ಎಫೆಕ್ಟ್ ಎಲ್ಲ ಸೈಡ್ ಎಫೆಕ್ಟ್ಸ್ ಕಾಂಪ್ಲಿಕೇಶನ್ಸ್ ಕಮ್ಮಿ ಇರ್ತದೆ. ಹಾಗೆ ಅಂದರೆ ಗರ್ಭಿಣಿಯರಲ್ಲಿ ನಾವು ಯಾವಾಗ ನೋಡುವಂತಾದ್ರೂ ಕೂಡ ಆದಷ್ಟು ಜಾಗ್ರತೆ ವಹಿಸಿ, ಆದಷ್ಟು ಒಳ್ಳೆ ಹಣ್ಣು ಹಂಪಲು ತಿನ್ನಿ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಯಾಕೆ ಇದನ್ನು ಹೆಚ್ಚು ಹೇಳ್ತಾರೆ, ಎಲ್ಲರೂ ಹೆಚ್ಚಾಗಿ ಹೇಳುವಂತಾದ್ರೆ ಮಗುವಿಗೆ ಮಾತ್ರ ನೋಡುದು. ಆದ್ರೆ ಆ ತಾಯಿ ಆರೋಗ್ಯವಾಗಿ ಇದ್ರೆ ಮಾತ್ರ ಆ ಮಗು ಕೂಡ ಆರೋಗ್ಯವಾಗಿರ್ಬೋದು, ತಾಯಿ ಕೂಡ ಆರೋಗ್ಯವಂತ. ಹಾಗೆ ನಮ್ದು ಮೋಟೋ ಅಂತ ಹೇಳಿದ್ರೆ ಹೆಲ್ದಿ ಮದರ್ ಹೆಲ್ದಿ ಬೇಬಿ. ಅದೇ ತಾಯಿ ಹೆಲ್ದಿ ಆದ್ರೆ ಮಗು ಹೆಲ್ದಿ. ಸೊ ತಾಯಿ ಇಲ್ಲಾದ್ರೆ ಮಗು ಇಲ್ಲ. ಖಂಡಿತವಾಗಿ. ಸೊ ಅದು ನಾವು ನೋಡಬೇಕು. ಖಂಡಿತವಾಗ್ಲು. ಅಂದರೆ ಒಂದು ಮಗುವಿಗೆ ಜನನ ನೀಡುವಂಥದ್ದು ಅಂತ ಹೇಳಿದರೆ ಆ ಮಗುವಿನ ಜನನ ಮಾತ್ರ ಅಲ್ಲ, ಆ ತಾಯಿಯ ಮರುಜನ್ಮವೂ ಕೂಡ. ಹೌದು. ಸೊ ಅದಕ್ಕಾಗಿ ಆ ತಾಯಿ ಮೊದಲೇ ಪ್ರಿಪೇರ್ ಆಗಿರಬೇಕು. ಸೊ ಗರ್ಭಧಾರಣೆಗಿಂತ ಒಂದು 3 ತಿಂಗಳು ಮುಂಚಿತವಾಗಲೇ ನಿಮ್ಮ ಪ್ರಕಾರ ಅವಾಗಲಿಂದಲೇ ಸ್ವಲ್ಪ ಪ್ರಿಪರೇಷನ್ ಮಾಡ್ಕೊಂಡಿದ್ರೆ, ಪ್ರೀ ಪ್ರೆಗ್ನೆನ್ಸಿ ಕೌನ್ಸಿಲಿಂಗ್, ಪ್ರೀ ಪ್ರೆಗ್ನೆನ್ಸಿ ಕೇರ್ ಅಂತ ಉಂಟು. ಅದು ನಮ್ದು ವೆಸ್ಟರ್ನ್ ಕಂಟ್ರೀಸಲ್ಲಿ ಅದು ತುಂಬ
ಅವರೆಲ್ಲ ಅದು ಏನೋ ಅದು ನೋಡ್ತಾರೆ, ಅವರು ಪ್ರೆಗ್ನೆನ್ಸಿ ಮಾಡುವಾಗ ಬಂದು ಟೆಸ್ಟ್ ಎಲ್ಲ ಮಾಡಿಸಿ ಎಲ್ಲ. ಆದರೆ ಅದು ಮಾಡಿ ಸಹ ಕಾಂಪ್ಲಿಕೇಶನ್ ಬರ್ತದೆ, ಇಲ್ಲ ಅಂತ ಅಲ್ಲ, ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಹಾಗೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿ ಹಾಗೆಲ್ಲ ತಗೊಳ್ಳಿದ್ರೆ ನಮ್ಗೆ ತುಂಬ ನಮಗೆ ಇದು ಪ್ರಿವೆಂಟ್ ಮಾಡ್ಬೋದು. ಅದೇ ಖಂಡಿತವಾಗ್ಲೂ ಒಳ್ಳೆ ರೀತಿಯಾದಂಥ ಒಂದು ನಮ್ಮ ವೀಕ್ಷಕರಿಗೆ ವಿಷಯಗಳನ್ನು ತಿಳಿಸ್ಕೊಟ್ರಿ. ಹೆಚ್ಚಾಗಿ ಎಲ್ಲರೂ ಕೂಡ ಇದೊಂದು ಕಡೆಗಣಿಸ್ತಾರೆ. ರಕ್ತಹೀನತೆ ಅಲ್ಲ, ತೊಂದರೆ ಇಲ್ಲ, ಸ್ವಲ್ಪ ಆಹಾರವನ್ನು ಸೇವಿಸಿದ್ರೆ ಸರಿ ಹೋಗ್ಬೋದು ಅಂಥೇಳಿ. ಆದರೆ ಇದು ಎಷ್ಟು ಮುಖ್ಯವಾದದ್ದು ಅಂಥೇಳಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಡಾಕ್ಟರ್. ಒಳ್ಳೆ ಉತ್ತಮವಾದಂಥ ಒಂದು ವಿಷಯವನ್ನು ನಮಗೆ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ಟಿ ವಿ ಪರವಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸುಕನ್ಯಾ. ಥ್ಯಾಂಕ್ ಯು ಸೋ ಮಚ್. ಮಗುವಿನ ಜನ್ಮ ಅಂತ ಹೇಳಿದರೆ ತಾಯಿಯ ಮರುಜನ್ಮ. ಗರ್ಭಿಣಿ ತನ್ನ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಂಡ್ರೆ ಮಾತ್ರ ಆ ಮಗುವು ಹಾಗೂ ಆ ತಾಯಿ ಕೂಡ ಆರೋಗ್ಯವಂತರಾಗಿರ್ಬೋದು. ಯೂನಿಟಿ ಹಾಸ್ಪಿಟಲ್ ಫಳ್ನೀರ್ ಇವರು ಅರ್ಪಿಸುವಂಥ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಆದಷ್ಟು ಗರ್ಭಿಣಿಯರಿಗೆ ಈ ಒಂದು ಮಾಹಿತಿಗಳನ್ನು ನೀಡಿದ್ದಾರೆ ಡಾಕ್ಟರ್ ಶಾರೋನ್ ರಸ್ಕಿನ್ ಅವರು. ಒಳ್ಳೆ ಉತ್ತಮವಾದ ವಿಷಯವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಿಮಗೂ ಕೂಡ ಇದರಿಂದ ಅನುಕೂಲ ಆಗಿರುತ್ತೆ ಅಂತ ಅನ್ನಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.